ಹೌದಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ ಒಂದು ಸಣ್ಣ ಚೇಂಜ್. ಅವರು ಕೇವಲ ದಲಿತರ ಶಕ್ತಿ ಆಗಿರ್ಲಿಲ್ಲ, ಈ ದೇಶದ ಶಕ್ತಿ ಆಗಿದ್ರು, ಈ ಜಗತ್ತಿನ ಶಕ್ತಿ ಆಗಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಜಗತ್ತಿನ ಮಹಾನ್ ಮಾನವತಾವಾದಿ ಚಿಂತಕ. ನಾನೊಂದು ಓಪನ್ ಚಾಲೆಂಜ್ ಕೊಡ್ತೀನಿ ನಿಮ್ಗೆ. ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಂಡೆ, ಯಾವ್ದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ಬಿಟ್ರೆ ನಾನು ಈ ಜಾಬ್ ಬಿಟ್ಟು ಇವತ್ತೇ ಹೊರಟೋಗ್ಬಿಡ್ತೀನಿ. ಸಾಧ್ಯನೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಬಿಟ್ಟು, ಅಂಬೇಡ್ಕರ್ ಬಿಟ್ಟು ಈ ದೇಶದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಪಾಸ್ ಮಾಡಕ್ಕಾಗಲ್ಲ. ನೀವೆಲ್ಲ UPSC ಆಸ್ಪಿರೆಂಟ್ಸ್ಗಳು ಭಿನ್ನವಾಗಿ ಯೋಚನೆ ಮಾಡೋರು. ನಾನು ಒಂದಷ್ಟು ಜನ ಸ್ಟೂಡೆಂಟ್ಸ್ ಕರೆದೆ, ಅಂಬೇಡ್ಕರ್ ಫೋಟೋ ಗೋವಾ ಬನ್ನಿ ಅಂತ. ಅಯ್ಯೋ ಚಿ ನಾವು ಅಯ್ಯೋ 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 ಅಂತಿದ್ರು. ಒಂದಷ್ಟು ಜನ ಮಾತಾಡಕ್ ಕರೆದೆ, ಅಯ್ಯೋ ಅಯ್ಯೋ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಬೇಕಂದ್ರೆ ನಿಮ್ಮ ಒಳಗಡೆ ಒಂದು ಶಕ್ತಿ ಇರಬೇಕು, ನಿಮ್ಮ ಒಳಗಡೆ ಒಂದು ತಾಕತ್ತು ಇರಬೇಕು, ನಿಮ್ಮ ಒಳಗಡೆ ಒಂದು ಸಾಮರ್ಥ್ಯ ಇರಬೇಕು. ಇಲ್ಲ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅವರು ಜಗತ್ತಿನ ಅತಿ ಹೆಚ್ಚು ಡಿಗ್ರಿಗಳನ್ನ ಪಡೆದಿರುವಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸುಲಭ ಅಲ್ಲ, ಅಷ್ಟು ಈಸಿ ಅಲ್ಲ. ನಮ್ಗೆ ನಿಮ್ಗೆ ಎಲ್ಲಾ ತರದ ಸೌಲಭ್ಯಗಳಿದೆ, ಎಲ್ಲಾ ತರದ ಮಾರ್ಗದರ್ಶನ ಇದೆ, ಎಲ್ಲಾ ತರದ ಸಪೋರ್ಟ್ ಇದೆ. ಅವ್ರಿಗೆ ಯಾರು ಇರಲಿಲ್ಲ, ಯಾವ್ದು ಇರಲಿಲ್ಲ. ಓದ್ಲಿಕ್ಕೆ ಸೂಕ್ತವಾದ ವಾತಾವರಣ ಇರಲಿಲ್ಲ, ನೀರು ಕುಡಿಯೋದಕ್ಕೆ ಸರಿಯಾಗಿ ಕುಡಿಯೋ ನೀರು ಇರಲಿಲ್ಲ. ನೀವು ನೋಡಿರ್ತಾರೆ